ಮಂಜೇಶ್ವರದ ವಿವಿಧ ಬೇಡಿಕೆಗಳನ್ನು ಪ್ರಾಮುಖ್ಯವಾಗಿ ಮಂಜೇಶ್ವರ ಅಂಡರ್ ಪಾಸ್ ಅಗತ್ಯತೆ ಮತ್ತು ತಲಪಾಡಿ ಕಣ್ವತೀರ್ಥ ಸಮುದ್ರ ಕಿನಾರಿಯಲ್ಲಿ ಉಂಟಾಗಿರುವ ಸಮುದ್ರ ಕೊರೆತ ಬಗ್ಗೆ ಶಾಶ್ವತ ಪರಿಹಾರಕ್ಕೆ ಕೇಂದ್ರ ಯೂನಿಯನ್ ಸಚಿವ ಜಾರ್ಜ್ ಕುರಿಯನ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೋ ಮೊಂತೇರೋ, ಆದರ್ಶ್ ಬಿಎಂ, ಯಾದವ ಬಡಾಜೆ, ಲಕ್ಷ್ಮಣ ಕುಚಿಕಾಡ್, ಹೆದ್ದಾರಿ ಹೋರಾಟ ಸಮಿತಿಯ ಮುಖ್ಯಸ್ಥರು ಶ್ರೀ ಜಕರಿಯಾ ಎಂ, ಅಹಮ್ಮದ್ ನೈನಾರ್ ಮೊದಲಾದವರು ಉಪಸ್ಥಿತರಿದ್ದರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.